ಸೋಲ್ಮೆಲು ನಮ್ಮ ಕುಡ್ಲ ತೊಳುವಾರ್ತಿರು ವಿದ್ಯುತ್ ಬೊಕ್ಕ ವಿದ್ವತ್ ಉಂದೆಟ್ಟು ವಿದ್ಯುತ್ ತಂತಿಡ್ದು ತಂತಿಗೆ ಪರಿಪುಂಡು ವಿದ್ವತ್ ಸಂತತಿಡ್ದು ಸಂತತಿಗೆ ಪೋಪುಂಡು ಅಂಚನೆ ನಮ್ಮ ಕುಡ್ಲದ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಸಂತತಿಡ್ದು ಸಂತತಿಗೆ ಪೋವಡಂದು ಕುಡ್ಲದ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಪಂತಿರು ನಮ್ಮ ಕುಡ್ಲ ಚಾನೆಲ್ದ ಬಿಸ್ನೆಸ್ ಟಾನಿಕ್ 300ನೇ ಕಾರ್ಯಕ್ರಮ ಉದಿಪನಲಿಸಿದಾರು ಪಾತೇರಿಯರು ಜಿಲ್ಲೆ ರಾಜ್ಯ ದೇಶ ಬೊಕ್ಕ ಲೋಕದೊರ್ಮೆಡ್ದು ಮೆಚ್ಚಿಗೆಲು ಬತ್ತನ ಕುಡ್ಲದ ಪುದರ್ ಪೊಯ್ ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ನಡಪಾದ ಕುರ್ಪನ ನಮ್ಮ ಕುಡ್ಲ ಚಾನೆಲ್ದ ಬಿಸ್ನೆಸ್ ಟಾನಿಕ್ ಕೈಗಾರಿಕೆ ಉದ್ಯಮಲು ಸೇರ್ನಂಚ ಪ್ರತಿಯೊಂದು ವಿಷಯದ ಇಡೀ ಮಾಹಿತಿ ಅನುಭವ ಕುರ್ಪನ ಕಾರ್ಯಕ್ರಮ ನಮ್ಮ ಕುಡ್ಲ ಚಾನೆಲ್ ವಾರಗು ಪ್ರಸಾರ ಆವೊಂದು 300 ಕಾರ್ಯಕ್ರಮಕ್ಕೂ ಮುಟ್ಟುದು 300ನೇ ಸಂಭ್ರಮ ತ್ರಿಶತಕ್ ಕೋಸ್ಟಲ್ ಎಂಎಸ್ಎಂಇ ಸಮ್ಮಿತ್ ಶನಿವಾರ ಕುಡ್ಲದ ಸೈಂಟ್ ಅಲೋಷಿಯಸ್ ಕಾಲೇಜ್ದ ಧರ್ಮಗುರು LF ರಸ್ಕಿನಾ ಹಾಲ್ ನಡೆತದೆ ಕಾರ್ಯಕ್ರಮ ನಡಪಾದ ಕುರುಪನ SS ನಾಯಕ್ ಮಾತಿರಲ್ನ ಇದಕ್ಕೊಂದು ಸುರು ತಪಾತಿರ ಪಂಡಿರು. If you browse, lot of channels are available, but we should applaud the effort of Namma Kudla for covering the entire, what we can say that social aspects, religious aspects, cultural aspects of entire Tulunadu to entire globe. Let us give a big round of applause to Director Leelaksha Karkera and his all brothers and his team for doing this wonderful work, for disseminating knowledge culturally, religiously, socially and educationally. Thank you very much. To add feather to the cap, 6 years back, at the flag end of 2018, we started first show of Business Tonic. We are giving tonic to business community. Initially, of course, we thought we are going only tonic. Now we are not giving only tonic. We are giving full buffet lunch and buffet meals for entire business community, entire students fraternity, entire general public at large. ನಿರ್ದೇಶಕರೈನ ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಮೋಹನ್ ಬಿ ಕರ್ಕೇರ ಬಿನ್ನಿರಿಗ ಮರ್ಯಾದೆ ಮಲ್ತೇರೆ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಬೊಕ್ಕ ಬಿನ್ನಿರ್ನ ಒಟ್ಟು ಸೇರಿಗೆಡು ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ತದು ತ್ರಿಶತಕ್ ಸಂಭ್ರಮಗೂ ಚಾಲನೆ ಕೊರಿಯರು. SS ನಾಯಕ್ ಬೊಕ್ಕ ಡಾಕ್ಟರ್ ಪ್ರವೀಣ್ ಮಾರ್ಟಿಸರಿಗೆ ನಮ್ಮ ಕುಡ್ಲ ಚಾನೆಲ್ದಲ್ಲಿ ಕೊಡು ಸಮ್ಮಾನದ ಮರ್ಯಾದೆ ಮಲ್ತೇರೆ. ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಪತೆರ್ದು ಭಾರಿ ಅದ್ಭುತ ಕಾರ್ಯಕ್ರಮ ಆಚರಣೆ ಪ್ರತಿಷ್ಠಿತ ಮಾಧ್ಯಮ ನಮ್ಮ ಕುಡ್ಲ ಚಾನಲ್ ಆದುಂಡು ಆಜು ವರ್ಷ ದುಂಬು ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಸಮಾಜಗೂ ಅರ್ಪಣೆ ಮಲ್ತದಿರು. SS ನಾಯಕರ್ನ ಮಹಾದಿಟ್ಟಿದ ಕಾರ್ಯಕ್ರಮ ಒಂದು ವಿದ್ಯುತ್ ಬೊಕ್ಕ ವಿದ್ವತ್ ಪರಿತೊಂದುಪ್ಪುಡು ಕರೆಂಟ್ ಜಂತಿಡ್ದು ಜಂತಿಗ್ ಬರವು ಸಂತತಿಡ್ದು ಸಂತತಿಗ್ ಅಂಜನೆ ಈ ಕಾರ್ಯಕ್ರಮ ಸಂತತಿಡ್ದು ಸಂತತಿಗ್ ಪರಿತೊಂದುಪ್ಪಡು ಲೀಲಾಕ್ಷ ಕರ್ಕೆರ ಬೊಕ್ಕ SS ನಾಯಕರಿಗೆ ಮೆಚ್ಚುಗೆ ತೆರಿಪಾವ ಎಂದು ಪಂಡಿರು. ಎಲ್ಲರೂ ನಾವು ಪ್ರೀತಿಯಿಂದ ಸೇರಿದ್ದೇವೆ, ನಮಗೆ ಬಹಳಷ್ಟು ಸಂತೋಷ. ಇನ್ನು ಮುಂದೆ ಕೂಡ ಇವರ ಬಿಸ್ನೆಸ್ ಟಾನಿಕ್ 300 ಆಯ್ತು, ಇನ್ನು 400 ಆಗ್ಲಿ 500 ಆಗ್ಲಿ ಇವನ್ ಥೌಸಂಡ್ಸ್ ಅಂತ ಟಾಪಿಕ್ ಮುಖಾಂತರ ಅವ್ರು ಹೇಳಿದ್ರು. ಇಟ್ ಈಸ್ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್, at the same time educative. I would say is also for the planet, the care for the common home as well as for everybody together, a living tonic that he is providing. Now it is also not only just tonic, he said is a buffet, is a lunch and something more that would come for all of us to take home so that we together
build this society and make a difference in the world. ಕುಡ್ಲದ ಭಾರತ್ ಬೇಡಿ ಭಾರತ್ ಮಾಲ್ ಆಡಳಿತ ನಿರ್ದೇಶಕರು ಬೊಕ ಕುಡ್ಲದ ಕೆನರಾ ವಾಣಿಜ್ಯ ಬೊಕ ಕೈಗಾರಿಕಾ ಸಂಘದ ಗುರ್ಕಾರ್ಯರು ಆನಂದ ಜಿಪೈ ಪಾತಿರ್ದು ಸಂಘಟಕರಿಗೆ ಬೊಕ್ಕ ಇಡೀ ಟೀಮ್ಗೆ ಬೆಚ್ಚಿಗೆ ತೆರಿಪಾವ ಎಂದು ಪಂಡನ ಆರು ಕೆನರಾ ಚೇಂಬರ್ಸ್ ದ ಸಾಧನೆ ದುಂಬುದಿಯರು. One of the difficulties an individual faces is the compliance matter, which gets difficult due to lack of information or lack of upgradation of knowledge. We at KCCI constantly conduct seminars and outreach programs in association with the various government departments like GST, income tax, customs, etc., along with practitioners and resource person. It's our responsibility to be honest, prompt, and compliant taxpayers and responsible citizens. ವೇದವ್ಯಾಸ್ ಡಿ ಕಾಮತ್ ಪಾತಿರ್ದು ಮುನ್ನೂದು ಸಂಚಿ ಮಾಮಲ್ಲ ಸಾಧನೆ ವಿದ್ಯಾರ್ಥಿನ ನನದ ಜೀವನಗೂ ಬುಲ್ಪು ಕೊರ್ಪುನ ಕಾರ್ಯಕ್ರಮ ಒಂದಿನ ಮಲ್ಲ ರೀತಿಲು ದುಂಬರಿಪುಡು ಕೆಲವರು ಉದ್ಯಮ ಮಲ್ಪುವೇರು ಬುಡ್ಪೇರು ಅಂಚಾಯರ ಬಲ್ಲಿ ಈ ಕಾರ್ಯಕ್ರಮದ್ದು ಸಾರಗಟ್ಲೆ ಲಕ್ಷಗಟ್ಲೆ ಉದ್ಯಮಿಲು ಮೂಡ್ದು ಬರಡುಂದು ಎಡ್ಡೆಪ್ಪು ಬಯಕೇರು. 300 ಎಪಿಸೋಡ್ನ ಈ ಬಿಸ್ನೆಸ್ ಟಾನಿಕ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಜೀವನ ಬಹಳ ವಿಶೇಷವಾದಂಥ ಬೆಳಕಿನ ಪ್ರಜ್ವಲನೆ, ಅದರ ಮುಖಾಂತರ ತಮ್ಮ ಜೀವನ ಆರದಿರುವಂಥ ಬೆಳಕು ಬರುವಂಥ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಕುಡ್ಲ ಮತ್ತು ಯಶಸ್ ನಾಯಕ್ ಅವರ ಮುಖಾಂತರ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಎಕ್ಸ್ಪರ್ಟ್ಸ್ಗಳಿಂದ ಹಿಡ್ಕೊಂಡು 300 ಎಪಿಸೋಡನ್ನು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಮ್ಮ ಕುಡ್ಲ ವಾಹಿನಿ ಚಾನಲ್ನವರು ಕಳೆದ ಹಲವಾರು ವರ್ಷಗಳಿಂದ ಮಾಡುವಂಥ ಕಾರ್ಯಕ್ರಮಗಳು ಆಲ್ವೇಸ್ ದೇ ಆರ್ ಡೂಯಿಂಗ್ ಸಮ್ ಇನೋವೇಟಿವ್. ಅವರ ಇನೋವೇಷನ್ ನೋಡಿಕೊಂಡ್ರೆ ನಾನು ಕೊರೋನಾದ ಸಂದರ್ಭದಿಂದ ಹಿಡಿದು ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಭಾಳ ಅತ್ಯುತ್ತಮವಾದದ್ದು. ಅದೇ ರೀತಿ ಯಶಸ್ ನಾಯಕರು ಅಂತ ಹೇಳಿದರೆ ಅವರು ಕೊಡುವಂಥ ಕಾರ್ಯಕ್ರಮಗಳು, ಅವರ ಮಾತು, ಅವರ ಶೈಲಿಗಳನ್ನು ನೋಡಿದಾಗ ಬಹಳಷ್ಟು ಜನರು ಅವರನ್ನು ಮೆಚ್ಚಿಕೊಳ್ಳುವಂಥದ್ದು ಮತ್ತು ಅವರ ಒಟ್ಟು ಸಾಧನೆಗಳನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಒಡಿಪುದಾರು ಜಪಾನ್ದ HCL ಕಂಪನಿಯಿಂದ ಪ್ರೊಫೆಸರ್ ಕೃಷ್ಣ ಭಟ್ ಅಲೆ ಊರು ಪಾತಿರ್ದು ತಾನು ವರ್ಷೋಡು ಅರ್ಧ ಜಪಾನ್ ಅರ್ಧ ಊರುಡು ಉಪ್ಪು ಎಂದು ಪಂಡಿನಾರು ಜಪಾನ್ದ ಕೈಗಾರಿಕಾ ಸಾಧನೆಯನ್ನು ದುಂಬುದಿಯರು. ಬೆಂಗಳೂರದ ಉದ್ಯಮಿ BM ಫಾರೂಕ್ ಬಾತಿರ್ದು ಎಡ್ಡೆಡ್ಡೆ ಸಂಗತಿಯನ್ನು ದುಂಬುದಿದ್ದು SS ನಾಯಕ್ ಅರೆನ ಹೆಚ್ಚ ಪೊರ್ತುನು ಉಂದಿಕ ತ್ಯಾಗ ಮಲ್ತಿದ್ದೇರು. ನನ್ನ ಬರ್ಪುನ ಉದ್ಯಮಿಲೇಗು ಒಂದು ಸಮರ್ಪಣೆ ಲೀಲಾಕ್ಷಕರ್ಕೆರ ಸೋದರಿಯರು ಪುಗ್ಗಿಲು ಕುರಿದು ಕರಾವಳಿ ಕರ್ನಾಟಕಗಳು ನಮ್ಮ ಕುಡ್ಲ ಸಂಸ್ಥೆಯನ್ನು ಬುಲೆಪಾದಿರೆಂದು ಪಂಡಿನಾರು. GST ಹೆಚ್ಚು ಒಟ್ಟು ಸೇರಿನ ರಾಜ್ಯದ 2 ಜಿಲ್ಲೆ ದಕ್ಷಿಣ ಕನ್ನಡ ಎಂದು ಪಂಡಿರು. Even today we are not unable to, many politicians have come emergent here that there is a capital and there is a 8-lane road to Bangalore still could not succeed. Every rainy season almost the ghat is closed. We don't have a proper flight to, prices are too expensive and roads are blocked for hours together. So these are so tunnel road has to be made. If you come on the train, it takes a long time. They have to apply brake in the Sakleshpur Ghat. We don't have today. If you see that Calicut, you can reach in 2 hours time by Vande Bharat, where there is ample opportunity that we could have taken this tunnel. These are the major impact which we are planning on this. ಪೊಳಲಿ ಶ್ರೀ ರಾಮಕೃಷ್ಣ ಮಠ ತಪೋವನದ ಶ್ರೀ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಬೇತೆ ಉದ್ಯಮ ವಲಯದ ನಾಯಕರೈನ NRI ಮನಿ ಕ್ಲಿನಿಕ್ ದ ಡಾಕ್ಟರ್ ಚಂದ್ರಕಾಂತ್ ಭಟ್, ಅಲೆಗ್ರೂ ವೆಂಚರ್ಸ್ ದ ನಿರ್ದೇಶಕರು DB ಮೆಹತಾ ಪಿನ್ನೆರಾದ ಪಾಲ್ದೆ ತುಂಡಿರು. ಬಿಸಿನೆಸ್ ಟಾನಿಕ್ ದ 250 ಮುಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಗೆ ಮರ್ಯಾದೆ ಮಂತೇರು. ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜ್ರತ್, ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಮ್, ನಮ್ಮ ಕುಳ್ಳದ ನಿರ್ದೇಶಕರು ಆದಿತ್ಯ ಕರ್ಕೆರ ಪಾಲ್ದೆ ತುಂಡಿರು. ನಿತಿನ್ ಸಾಲಿಯನ್ ಬೊಕ ಯಶಸ್ವಿನಿ ಕೆ ಅಮೀನ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕೇರಳದ ಜನಕ್ಲಿನ್ನು ನಡ್ಗಾದಿತ್ತನ ಕಾಸರಗೋಡು ಪಿರಿಯ ಇರುವೇರು ಜವನೆರಡಿಕೆರ್ನ ಕೇಸ್ದ ತೀರ್ಪು ಕೊಡ್ದಿತ್ತದೆ. ಆರೋಪಿಗಳಿಗೆ ಕೋರ್ಟ್ ಶುಕ್ರವಾರ ಶಿಕ್ಷೆ ಗೊತ್ತು ಮಾಡ್ತದೆ. ಕಾಸರಗೋಡು ಜಿಲ್ಲೆದ ಪಿರಿಯಡ್ ಇರುವೇರು ಜವನೆರಿನ ಕೀರ್ತನ ಕೇಸಿಡು 10 ಜನ ಆರೋಪಿಲೆಗು ಅಮರ್ ಜುವಾವಾದಿ ಶಿಕ್ಷೆ ಬೊಕ ಉದುಮ ಕ್ಷೇತ್ರದ ದುಂಬದ ಶಾಸಕರು ಸೇರಿದು 4 5 ವರ್ಷ ಜೈಲು ಶಿಕ್ಷೆ ಪಾಡ್ದು ಎರ್ನಾಕುಳಂ ವಿಶೇಷ CBI ಕೋರ್ಟ್ ಆದೇಶ ಕೊಡ್ತುಂಡು. 2014 ಫೆಬ್ರವರಿ 17 ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರಾದಿತ್ತನ ಕಾಸರಗೋಡು ಜಿಲ್ಲೆ ಪೆರಿಯ ಕಲ್ಯೋಟದ 14 ವರ್ಷದ ಕೃಪೇಶ್ ಬೊಕ 21 ವರ್ಷದ ಶರತ್ ಲಾಲೆರಿನ ಕೂಟ ಒಂಜಿ ಕೆಡ್ದಿತ್ತಂಡು. CPIM ಊರ್ದ ಸಮಿತಿದ ದುಂಬದ ಸದಸ್ಯರು ಪೆರಿಯದ 51 ವರ್ಷದ A ಪೀತಾಂಬರನ್, 46 ವರ್ಷದ ಸಜ್ಜಿ C ಜಾರ್ಜ್, 33 ವರ್ಷದ ಸುರೇಶ್, 41 ವರ್ಷದ K ಅನಿಲ್ ಕುಮಾರ್, 32 ವರ್ಷದ ಗಿಜಿನ್, 28 ವರ್ಷದ R ಪ್ರಶಾಂತ್, 24 ವರ್ಷದ ಅಶ್ವಿನ್ ಬೊಕ ಸುಭೀಶ್, 52 ವರ್ಷದ ರಂಜಿತ್ ಬೊಕ 53 ವರ್ಷದ ಸುರೇಂದ್ರನ್ ಪಂಪ್ನಕ್ಲೆಗ್
ಅಮರ್ ಜೀವಾವಧಿ ಶಿಕ್ಷೆ ಬೊಕ್ಕ 1 ಲಕ್ಷ ರೂಪಾಯಿ ದಂಡ ಪಾಡ್ದು ಕೋರ್ಟ್ ತೀರ್ಪು ಕೊಡ್ತುಂಡು. ದುಂಬುದ ಶಾಸಕರು ಕೆ.ವಿ. ಕುഞ്ഞി ರಾಮನ್ ಬೊಕ್ಕ ಕಾഞ്ഞಗಾಡ್ ಬ್ಲಾಕ್ ಪಂಚಾಯತ್ ಗುರುಕಾರೆ ಕೆ. ಮಣಿಕಂಠನ್ ಬೊಕ್ಕ ರಾಘವನ್ ವೆಳತ್ತೂಳಿ ಕೆ.ವಿ. ಭಾಸ್ಕರನ್ ಪನ್ಪುನ 4 5 ವರ್ಷಲಿನ ಶಿಕ್ಷೆ ಪಾಡ್ದುಂಡು. ಆಜಿ ವರ್ಷ ದುಂಬು ನಡತ್ನ ಈ ಕೆರ್ನ ಕೇಸ್ದ ಬಗೆಟ್ ಊರದ ಪೊಲೀಸ್ ಕ್ರೈಮ್ ಬ್ರಾಂಚ್ ಬೊಕ್ಕ ಸಿಬಿಐ ತನಿಖೆ ನಡಪಾದಿತ್ತುಂಡು. ಕೇಸಿಡು ಒಟ್ಟು 24 ಜನ ಆರೋಪಿಗಳನ್ನು ಪತ್ತದಿತ್ತುಂಡು. ಒಂದೆಡೆ 10 ಜನಕ್ಲಿನ ಕೋರ್ಟು ಬುಡ್ದಿತ್ತುಂಡು. ಸಿಪಿಐಎಂ ಬೊಕ್ಕ ಕಾಂಗ್ರೆಸ್ ನಡುಟು ಪೆರಿಯ ಪರಿಸರಡು ಒಯ್ತ ಪತ್ತ ನಡೆಸದಿತ್ತುಂಡು. ಆ ಪಗೆ ಇರುವೇರು ಯುವ ಕಾಂಗ್ರೆಸ್ ದಕ್ಲಿನ ಕೆರ್ದು ಅಕೇರಿ ಆದಿತ್ತುಂಡು. ಎರ್ನಾಕುಳಂ ಸಿಬಿಐ ಕೋರ್ಟ್ ಶುಕ್ರವಾರ ಶಿಕ್ಷೆ ಗೊತ್ತು ಮಲ್ಪು ನಡೆದವರ ಪೆರಿಯ ಪರಿಸರಡು ಬಿಗುತ್ತ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತೇರು. ಪೆರಿಯ ಸುತ್ತಮುತ್ತಲು ಜಾಗೃತೆ ವಹಿಸಿದಿತ್ತುಂಡು. ಕುಡದ ಕೇಂದ್ರ ಮಾರ್ಕೆಟ್ನು 3 ತಿಂಗೊಲ್ದುಲೈ ಲೋಕಾರ್ಪಣೆ ಮಲ್ಪುಣುವುದು ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಂತೇರು. ಶುಕ್ರವಾರ ಮಾರ್ಕೆಟ್ ಕಟ್ಟೋಣ ಕಾಮಗಾರಿ ಬುಲೆಚಿಲ್ತುದು 6 ಪಾತೇರಿಯರು. 2 ವರ್ಷ ದುಂಬು ಶುರು ಮಲ್ತದ್ನ ಕುಡ್ಲದ ಸೆಂಟ್ರಲ್ ಮಾರ್ಕೆಟ್ ಕಾಮಗಾರಿ ಅಕೇರಿದ ಹಂತೋಡು ಉಂಡು. ಈ ತೊರ್ತುಗೆ 189 ಕಾಮಗಾರಿ ಮುಗಿದಿದ್ದು ಅಕೇರಿದ ಕೆಲಸ ಕಾರ್ಯ ಬಾಕಿ ಉರಿದುಂಡು. ಈ ಕಾಮಗಾರಿ ಬುಲೆಚಿಲ್ನ ಶುಕ್ರವಾರ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಬೊಕ್ಕ ಪಾಲಿಕೆ ಸದಸ್ಯರು ಬೊಕ್ಕ ಅಧಿಕಾರಿಗಳು ತೂದು ಪಿಂದೊಂಡೇರು. ಪಾಲಿಕೆದ ಸೆಂಟ್ರಲ್ ವಾರ್ಡ್ ದುಂಬುದ ಮಾರ್ಕೆಟ್ ಇತ್ತನ ಜಾಗಿಡೆ ಈ ಮಾರ್ಕೆಟ್ ಕಟ್ಟದಿತ್ತಿದ್ದು ಒಂದು ರಾಜ್ಯೋಡಿಯ ಭಾರಿ ಮಲ್ಲ ಮಾರ್ಕೆಟ್ ಪನ್ಪುಡ ಪೆರ್ಮಿಗ್ ಸಂದೇರ ಉಂಡು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ಕಟ್ಟೋಣ ಕಟ್ಟದಿತ್ತಿದ್ದು ಸುಮಾರು 110 ಕೋಟಿ ರೂಪಾಯಿ ಒಂದೆಕಾದು ಖರ್ಚು ಮಲ್ತದಂಡೆ. ಒಂದೆಡೆ ಚಿಲ್ಲರೆ ಬೇರೆದಕ್ಲಿನ ಅನುಕೂಲಗೂ ಅಂಗಡಿ ಕಟ್ಟದಿತ್ತಿದ್ದು 180 ಪಜಿಮೀನು ಬೇರೆದಕ್ಲು 80 ನುಂಗೆಲು ಮೀನು ಬೇರೆದಕ್ಲು 130 ಕಾಯಿ ಕಜಿಪು ಅಂಗಡಿ ಬೊಕ ಫಲವಸ್ತುಲಿನ ಅಂಗಡಿ ಸೇರಿದು ಪಾಕ ಅಂಗಡಿಲು ಶುರು ಆಯ್ರ ಉಂಡು. ಸಜ್ಜಿಡು ಕಟ್ಟದ್ನ ಕಟ್ಟುವನೋಡು ಪಾರ್ಕಿಂಗ್ ವ್ಯವಸ್ಥೆ ಪರ್ಪುನ ನೀರಿದ ವ್ಯವಸ್ಥೆಯನ್ನು ಮಲ್ತದಂಡು. PPP ಮಾಡೆಲ್ ಆಯ್ನಿಡ್ದವರ 5 ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟುವನೋಡು 3 ಲಕ್ಷ ಸ್ಕ್ವೇರ್ ಫೀಟ್ ಜಾಗೆ ಗುತ್ತಿಗೆದಾರರಿಗೆ 1 ಲಕ್ಷ ಸ್ಕ್ವೇರ್ ಫೀಟ್ ಜಾಗೆ ನಗರ ಪಾಲಿಕೆಗಳ ತಿಕ್ಕೆರ ಉಂಡು. 30 ವರ್ಷದ ಬೊಕ್ಕ ಒಂದು ಇಡೀ ಕುಡ್ಲ ಮಹಾನಗರ ಪಾಲಿಕೆದ ಸ್ವಾಧೀನಗೂ ಬರಿಯರ ಉಂಡು. ಕಾಮಗಾರಿ ತೂವಿನ ಮೇಯರ್ ಪಾತಿರ್ದು ಕಾಮಗಾರಿ ಮುಗಿತದ್ದು 3 ತಿಂಗೊಳ್ಡು ಮಾರ್ಕೆಟ್ ಲೋಕಾರ್ಪಣೆ ಮಲ್ಪುಣು ಒಂದು ಪಂಡೇರು. ಸೆಂಟ್ರಲ್ ಮಾರ್ಕೆಟ್ನ ನೂತನ ಕಾಮಗಾರಿ ಪ್ರಾರಂಭವಾಗಿ ಈ ಒಂದು ನೂತನ ಮಾದರಿಯ ಅಂದರೆ PPP ಮಾಡೆಲ್ನ ಒಂದು ಮಾದರಿಯಲ್ಲಿ ಈಗಾಗಲೇ 80% ಕೆಲಸ ಮುಗಿದಿದೆ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಕಾಮಗಾರಿ ಮುಕ್ತಾಯಗೊಂಡು ಈ ಸೆಂಟ್ರಲ್ ಮಾರ್ಕೆಟ್ ಏನಿದೆ ಮಂಗಳೂರಿನ ಒಂದು ಹೆಮ್ಮೆ, ಅಂದರೆ ರಾಜ್ಯದಲ್ಲಿ ವಿಶೇಷವಾಗಿ ಒಂದು ಇಷ್ಟು ದೊಡ್ಡ ಮಾರ್ಕೆಟ್ ನಿರ್ಮಾಣ ಆಗಿದೆ, ಎಲ್ಲಿ ಯಾವ ನಗರದಲ್ಲಿ ಕೂಡ ಇಲ್ಲ. ಮಂಗಳೂರಿಗೂ ಇದೊಂದು ಹೆಮ್ಮೆ ಕೂಡ ಆಗಿದೆ. ಅಂದರೆ ಸುಮಾರು ಒಂದು 110 ಕೋಟಿಯಲ್ಲಿ ಒಂದು PPP ಮಾಡೆಲ್ನ ಈ ಒಂದು ಕಾಮಗಾರಿ ಒಂದು 188 ಹಸಿಮೀನಿನವರಿಗೆ, ಒಂದು 78 ಒಣಮೀನಿನವರಿಗೆ ಮತ್ತು ಒಂದು 130 ಈ ವೆಜಿಟೇಬಲ್ಸ್ ಅಂತ ತರಕಾರಿ ಮಾರುವವರಿಗೆ ಒಂದು ಶಾಪಿನ ವ್ಯವಸ್ಥೆ ಕೂಡ ಆಗಿದೆ. ಉಳಿದಂತೆ ಎಲ್ಲ ವ್ಯಾಪಾರ ಮಳಿಗೆಗಳು ಬರಲಿಕ್ಕಿದೆ. ಕಾರ್ ಪಾರ್ಕಿಂಗ್ ಕೂಡ ಇದೆ ಒಟ್ಟು ಎಲ್ಲ ಸೇರಿ ಅಂದರೆ ಒಂದು 5 ಲಕ್ಷ ಸ್ಕ್ವೇರ್ ಫೀಟ್ನ ಒಂದು ಮಹಡಿ, ಅಂದರೆ ಒಂದು 3.5 ಲಕ್ಷ ಯಾರು ಗುತ್ತಿಗೆದಾರಿದ್ದಾರೆ ಅವರು ಅದನ್ನು ತಮ್ಮ ಸುಪ್ಪತ್ತಿಗೆ ವಹಿಸಿಕೊಂಡು ಅದರ ಬಾಡಿಗೆಯನ್ನು ಅವರೇ ವಹಿಸಲಿದ್ದಾರೆ. 30 ವರ್ಷದ ಒಂದು ಲೀಸ್ನ ಮುಖಾಂತರ ಈ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ. ಉಳಿದ 1.5 ಲಕ್ಷ ಸ್ಕ್ವೇರ್ ಫೀಟನ್ನು ನಮ್ಮ ಸಿಟಿ ಕಾರ್ಪೊರೇಷನ್ಗೆ ವಹಿಸಿ ನಾವೇ ಅದನ್ನು ಅದರಲ್ಲಿ ಬರುವಂಥ ಬಾಡಿಗೆಯನ್ನು ನಾವೇ ಒಪ್ಪಂದದ ಮೇರೆಗೆ ನಾವೇ ಅದನ್ನು ಪಡ್ಕೊಂಡಿದ್ದೇವೆ. ಮುಂದೆ ಇದು ಒಂದು 30 ವರ್ಷದ ಒಪ್ಪಿಗೆ ಮೇರೆಗೆ ಆಗುವುದರಿಂದ ನಂತರ ಇದನ್ನು ಮಹಾನಗರ ಪಾಲಿಕೆ ಇದನ್ನು ನಿರ್ವಹಿಸಲಿದೆ. ಕಸ್ತೂರಿ ರಂಗನ ವರದಿ ಅನುಷ್ಠಾನ ಆಪನ ಜಾಗಿರಡು ಕಂಗು ತಾರೆ ಕಾಫಿ ರಬ್ಬರ್ ಕೃಷಿ ಮಲ್ತದಿತ್ತಿನಲ್ಲ ಆಯ್ನ ಕಾಡೊಂದು ಗುರುತು ಮಲ್ತದಂಡೆ. ಒಂದೆಡೆ ರೈತರಿಗೆ ಕಷ್ಟ, ಸರ್ಕಾರ ಗುಮನ ಕೊರಂದೆ ಆಯ್ನ ಸಮಸ್ಯೆ ಎಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಕಡಬೊಡು ಪಂತೇರೆ. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಕಡಬೊಡು ಮಾಧ್ಯಮದ ಕಡಪಾತಿರ್ದು ಕಸ್ತೂರಿ ರಂಗನ ವರದಿ ಜಾರಿ ಆಂಡ ಕಾಡಬರಿಟು ವಾಸ ಮಲ್ತೊಂದುಪ್ಪನ ಪಾಕಜನ ರೈತರು ತನ್ಕುಲಿನ ಜಾಗಿ ಕಲೆವನ್ನ ಪೋಡಿಗಿಡುಲ್ಲೇರು. ವರದಿ ಅನುಷ್ಠಾನ ಆಪನ ಜಾಗಿರಡು ಕಂಗು ತಾರೆ ಕಾಫಿ ರಬ್ಬರ್ ಬುಲೆ ಮಲ್ತದಿತ್ತಂಡಲ್ಲ ಆಯ್ನ ಕಾಡೊಂದು ಗುರುತು ಮಲ್ತದಂಡು. ಒಂದು ರೈತರನ ಕಷ್ಟವು ಕಾರಣ ಆದಿತ್ತದು ಒಂದು ಸರ್ಕಾರ ಗುಮನ ಕೊರಂದೆ ಆಯ್ನ ಸಮಸ್ಯೆ ಎಂದು ಪಂಡೀರು. ಸರ್ಕಾರಲು ಫಿಸಿಕಲ್ ಸರ್ವೆ ನಡಪಾದು ವರದಿ ಕೊರಡಿತ್ತಂಡು ಆಂಡ ಹೆಲಿಕಾಪ್ಟರ್ಡು ಏರಿಯಲ್ ಸರ್ವೆ ನಡಪಾಯಿ ನಡೆದವರ ಈ ಸಮಸ್ಯೆ ಉಂಡಾತಂಡು. ಫಿಸಿಕಲ್ ಸರ್ವೆ ನಡೆದಿತ್ತಂಡ ಓ ತೋಟ ಓ ಕಾಡೆಂದು ಗೊತ್ತಾತು. ಈ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ದುಂಬೆ ಪಣದಿತ್ತ ಆಂಡ ಫಿಸಿಕಲ್ ಸರ್ವೆ ನಡಪಾದಿಜೀರು. ಕೇರಳ ರಾಜ್ಯ ಒಂಜೆನು ಬುಡ್ಡ ಬೇತೆ ರಾಜ್ಯಲ ಫಿಸಿಕಲ್ ಸರ್ವೆ ವರದಿನ ಕೇಂದ್ರ ಕುರ್ತುಜಿ ಆಂಡಲ ಸದ್ಯಗೂ ರೈತರು ಪೋಡಿಯೊಡೊಂದಿಜ್ಜೆಂದು ಶೋಭಾ ಕರಂದ್ಲಾಜೆ ಪಂತೇರು. ಕಸ್ತೂರಿ ರಂಗಣ್ಣ ವರದಿ ಹಿಂದಿನವರು ಮಾಡಿದಂಥ ಒಂದು ದೊಡ್ಡ ತಪ್ಪು.
ಏರಿಯಲ್ ಸರ್ವೆ ಮಾಡಿ ಈ ರಿಪೋರ್ಟನ್ನು ತಯಾರು ಮಾಡಲಾಗಿದೆ. ನಮ್ಮೆಲ್ಲರ ಅಪೇಕ್ಷೆ ಇತ್ತು ಫಿಸಿಕಲ್ ಸರ್ವೆ ಮಾಡಬೇಕು, ಅಂದರೆ ಗ್ರಾಮ ಗ್ರಾಮಕ್ಕೆ ಬಂದು ಎಷ್ಟು ತೋಟ ಇದೆ, ಎಷ್ಟು ಕಾಡಿದೆ ಅನ್ನೋದು ಸರ್ವೆ ಆಗಬೇಕು ಅಂತೇಳಿ. ಆದರೆ ಕಸ್ತೂರಿ ರಂಗನ್ ವರದಿಯನ್ನು ಸರ್ವೆ ಮಾಡಿರುವಂಥದ್ದು ಹೆಲಿಕಾಪ್ಟರ್ ಮೇಲೆ. ಎಲ್ಲಿ ತೋಟ ಇದೆ ಅಲ್ಲೂ ಅದು ಗ್ರೀನರಿ ಬಂದಿದೆ, ಹಸಿರು ಬಂದಿದೆ. ಎಲ್ಲಿ ಕಾಫಿ ತೋಟ ಇದೆ, ಎಲ್ಲಿ ಅಡಿಕೆ ತೋಟ ಇದೆ, ಎಲ್ಲಿ ತೆಂಗಿನ ತೋಟ ಇದೆ, ಅದು ಹಸಿರು ಬಂದಿರೋ ಕಾರಣಕ್ಕಾಗಿ ಇದೆಲ್ಲವನ್ನ ಕಾಡು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಇದು ತಪ್ಪು ಅನ್ನುವಂಥದ್ದನ್ನು ನಾವು ಬಹಳ ಹಿಂದೆನೇ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ. ಹಿಂದಿನ ಸಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ತಿಳಿಸಿದ್ವಿ. ಆದರೆ ಕೇರಳ ಒಂದೇ ರಾಜ್ಯ ಫಿಸಿಕಲ್ ಸರ್ವೆ ಮಾಡಿ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ತನಕ ಕೂಡ ಫಿಸಿಕಲ್ ಸರ್ವೆ ಆಗಿಲ್ಲ. ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಯಾವುದೇ ಇಲ್ಲಿ ಚಟುವಟಿಕೆ ನಡೀಬಾರ್ದು ಅಂತ. ಇವಾಗ ರೆಡ್ ಝೋನ್ ಇಂಡಸ್ಟ್ರೀಸ್ ಬಿಟ್ಟು ಬಾಕಿ ಯಾವುದೇ ರೈತರು ಮಾಡುವಂಥ ಕೆಲಸಕ್ಕೆ ಯಾವುದೇ ಆತಂಕ ಇಲ್ಲ, ಯಾವುದನ್ನು ಮಾಡೋದಕ್ಕೆ ಯಾವುದೂ ತೊಂದರೆ ಇಲ್ಲ. ಸಹಜವಾಗಿ ನಮಗೊಂದು ಆತಂಕ ತರುವಂಥದ್ದೇ. ಆದರೆ ಇವಾಗ ಕೇಂದ್ರ ಸರ್ಕಾರ ಹೇಳಿದೆ ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಮತ್ತು ಯಥಾಸ್ಥಿತಿ ರಿಪೋರ್ಟನ್ನು ರಾಜ್ಯ ಸರ್ಕಾರಗಳು ಸಬ್ಮಿಟ್ ಮಾಡಬೇಕನ್ನುವಂಥದ್ದನ್ನು ಹೇಳಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಂತಿದೆ. ಕುಂದಾಪುರ ತಾಲೂಕು ಗಂಗೊಳ್ಳಿ ಪಂಚಾಯತ್ ಇರುವ ವರ್ಷದ ಬುಕ್ಕ ಕಾಂಗ್ರೆಸ್ ಪಕ್ಷ SDPI ಸೇರಿಗೆಡು ಅಧಿಕಾರ ಪತ್ತದಂಡು. ಅಧಿಕಾರದ ತೊನ್ನಗ SDPI ದುವಾ ಪ್ರಾರ್ಥನೆ ನಡಪಾಯನೆಕ್ BJP ವಿರೋಧ ತೋಜಾದಂಡು. ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಪಕ್ಷ ಐತ ಬೆರಿಸಾಯದ 16 ಸದಸ್ಯರನ್ನು ಒಟ್ಟಿಗೂ SDPI ಬೆರಿಸಾಯದ 7 ಸದಸ್ಯರನ್ನು ಸೇರ ಒಂದು ಅಧಿಕಾರ ಕೈಗೆತ್ತುಂಡು. ಇರುವ ವರ್ಷದ ಬುಕ್ಕ ಅಧಿಕಾರ ಪತ್ತನ ಕಾಂಗ್ರೆಸ್ ಬೆರಿಸಾಯದ ಕ್ಲೇಗೆ ಗುರ್ಕಾರ ಪಟ್ಟ SDPI ಬೆರಿಸಾಯದ ಕ್ಲೇಗೆ ಒತ್ತು ಗುರ್ಕಾರ ಪಟ್ಟ ತಿಕ್ಕದಂಡು. ಆಗ್ಲೂ ಅಧಿಕಾರದ ತೊನ್ನ ಬೆರಿಕೆ ಓದು ವಾರಂಟ್ ಶುರು ಆತಂಡು. ಶಾಸಕರು ಗುರುರಾಜ್ ಗಂಟಿಹೊಳಿ ದುಂಬಾಳ್ತಿಡು ಪಂಚಾಯತ್ ಎದುರು ಪ್ರತಿಭಟನೆ ನಡಪಾದಿರು. ಕಾಂಗ್ರೆಸ್ ಬೆರಿಸಾಯದಕ್ಲು ಜಯಂತಿ ಖಾರ್ವೇರಿಯನ್ನು ಗುರ್ಕಾರ್ದಿ ಮಲ್ತಂಡ SDPI ದಕ್ಲು ತಬ್ರೇಜ್ ಪನ್ಪನಾರನ್ನು ಒತ್ತು ಗುರ್ಕಾರ ಪಟ್ಟ ಕೊಡ್ತೇರು. ಅಧಿಕಾರದ ತೊನ್ನ ತಬ್ರೇಜ್ ಮೌಲಿ ಒರಿಯನ ಲೆಪ್ಪುಡಾದು ಪಂಚಾಯತ್ ಆಫೀಸ್ಡು ದುವಾ ಪ್ರಾರ್ಥನೆ ಮಲ್ಪಾದು ಅಧಿಕಾರದ ತುಂದೇರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿಯಾನಗ ಹಿಂದೂ ಸಂಘಟನೆಲು ಏವ್ರ ತೋಜಾದ. ಶಾಸಕರು ಗಂಟಿಹೊಳಿ ಇತ್ತದು ಹಿಂದೂ ಹಿತರಕ್ಷಣಾ ಸಮಿತಿ ಗಂಗೊಳ್ಳಿ ಪಂಚಾಯತ್ ಎದುರು ಪ್ರತಿಭಟನೆ ನಡಪಾದಲು. ಹಿಂದೂ ಸಂಘಟನೆಲು ಪ್ರತಿಭಟನೆ ನಡಪಾಯಿನ ಬೆರಿಕೆ ಗುರ್ಕಾರ್ದಿ ಜಯಂತಿ ಖಾರ್ವಿ ಪಂಚಾಯತ್ ಗಣಹೋಮ ನಡಪಾದಿರು. ಒತ್ತು ಗುರ್ಕಾರರು ದುವಾ ಪ್ರಾರ್ಥನೆ ನಡಪಾದು ಅಧಿಕಾರದ ತೊಂಡ ಗುರ್ಕಾರರು ಗಣಹೋಮ ನಡಪಾದಿರು. ಅಡ ಇರುವ ವರ್ಷದ ಬೊಕ್ಕ ಅಧಿಕಾರ ಕಳೆ ಒಂದು ಸೈಸೇರ ತೀರನ್ನ BJP ದುವಾ ಮಲ್ತನೇ ದುಂಬುದಿ ಒಂದು ಪಂಚಾಯತ್ ನಮಾಜ್ ಮಲ್ತದು ದೂರ್ದು ಏವ್ರ ತೋಜಾದಿರು. ಅಧಿಕಾರ ಬದಲಾವಣೆದ ಬೆರಿಕೆ ಓದು ವಾರಂಟ ಕಾರಣ ಆಯ್ನ ಗಂಗೊಳ್ಳಿ ಪಂಚಾಯತ್ ನನ್ನ ಎಂಚಿನ ರಾಜಕೀಯ ತಿರ್ಗಸ್ ಪಡೆಪುಂಡು ಒಂದು ಕಾತು ಓಡಾತಿ. ಅಧಿಕಾರಕ್ಕೋಸ್ಕರ ತನ್ನ ಮಾರ್ಕೊಳ್ಳುವ ಕಾಂಗ್ರೆಸ್ ಒಂದು ಕಡೆ ಆದ್ರೆ ಅಧಿಕಾರ ಬೇಕಿದ್ರೆ ಬಿಡ್ತೇವೆ, ನಮ್ಮ ಸಿದ್ಧಾಂತ ಏನಿದೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಪ್ರತಿಭಟನೆ ಉದ್ದೇಶ ಆಗಿದೆ. ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಕಾರಣವಾಗುವಂತ ಕಾಂಗ್ರೆಸ್ಸಿಗೆ ಧಿಕ್ಕಾರವನ್ನು ಕೂಗ್ತಾ ಇದರ ಎಲ್ಲೆಯನ್ನು ಮೀರಿದಂತ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮನವಿಯನ್ನ ಕೊಡುವುದಕ್ಕೋಸ್ಕರ ಇವತ್ತು ಎಲ್ಲರೂ ಸಮಸ್ತ ಸಂಘಟನೆಗಳು ನಾಗರಿಕರು ಇಲ್ಲಿ ಒಂದಾಗಿದ್ದೇವೆ. ಜಾರಿ ನಿರ್ದೇಶನಾಲಯದ ಪುದರ್ಡ್ ಬೀಡಿ ಉದ್ಯಮಿ ಊರಿನ ಇಲ್ಲಡೆ ಪೊಗ್ಗುದು 30 ಲಕ್ಷ ರೂಪಾಯಿ ದರೋಡೆ ನಡಪಾಯಿನ ಸಂಗತಿ ಬಂಟ್ವಾಳ ತಾಲೂಕು ಬೋಳಂತೂರ್ದ ನಾರ್ಷ ಪನ್ಪನವಲು ನಡೆತದಂಡೆ. ಬಂಟ್ವಾಳ ತಾಲೂಕುದ ಬೋಳಂತೂರು ಕೈತಲ್ದ ನಾರ್ಷ ಪನ್ಪನವಲು ಜಾರಿ ನಿರ್ದೇಶನಾಲಯದ ಪುದರ್ಡ್ ಪೊಗ್ಗುದು 30 ಲಕ್ಷ ರೂಪಾಯಿ ದರೋಡೆ ನಡಪಾದಿರು. ಇಡಿ ಅಧಿಕಾರಿಲು ಪಂಡದು ನಂಬದು ಉದ್ಯಮಿನ ಇಲ್ಲಡೆ ಪೊಗ್ಗುದು ಕಂಡುಲು ಬರಾಬರಿ 30 ಲಕ್ಷ ರೂಪಾಯಿ ಲೂಟುದು ಪದ್ರಾಡಾತಿರು. ಸುಲೇಮಾನ್ ಹಾಜಿ ಪನ್ಪನಾರು ಸಿಂಗಾರಿ ಬೀಡಿ ಸಂಸ್ಥೆಯನ್ನು ಪಾಕ ವರ್ಷಲೆಡ್ದು ನಡಪಾವಂದುಳ್ಳೇರು. ರಾತ್ರಿ ಅರಣ್ಯ ಇಲ್ಲಡೆ ತಮಿಳುನಾಡು ಮೂಲದ ಕಾರ್ಡ್ ಬತ್ತನ ಕೂಟ ಎಂಕ್ಲು ಇಡಿ ಅಧಿಕಾರಿಲೊಂದು ನಂಬಾದು 2 ಗಂಟೆ ಮುಟ್ಟ ತನಿಖೆ ನಡಪಾದು ಇಲ್ಲಡೆ ಇತ್ತನ 30 ಲಕ್ಷ ರೂಪಾಯಿ ಕೊನ್ನುತ್ತೀರು. ದಕ್ಷಿಣ ಕನ್ನಡ ಜಿಲ್ಲಾ SP ಯತೀಶ್ ಜಾಗಿಗೆ ಬೋದು ಸಂಗತಿ ಪಿಂದಿದ್ದು ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ನಡತೊಂದುಂಡು. ತಡರಾತ್ರಿ ಸುಮಾರು ಒಂದು 9 ಗಂಟೆಯಷ್ಟು ಸಮಯದಲ್ಲಿ ಒಬ್ಬ ವ್ಯಕ್ತಿ ಸುಲೈಮಾನ್ ಅನ್ನೋರು ಅವರಲ್ಲಿ ಲೋಕಲ್ ನಿವಾಸಿಯಾಗಿದ್ದು ಅವರೊಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ. ಅವ್ರದ್ದೇ ಆದಂಥ ಒಂದು ಬಿಡಿ ಕಾರ್ಖಾನೆ ಇದೆ ಮತ್ತು ಅದಲ್ಲದೆ ಅವ್ರದ್ದು ತೋಟಗಳೆಲ್ಲ ಇದೆ. ಅವರ ಒಂದು ಮನೆಗೆ ಸುಮಾರು ಒಂದು 6 ಜನರ ಗುಂಪು ಒಂದು ಕಾರಿನಲ್ಲಿ ಬಂದು ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಂದ ಅಂದರೆ ಜಾರಿ ನಿರ್ದೇಶನಾಲಯದಿಂದ ನಾವು ಬರ್ತಾ ಇದ್ದೀವಿ, ನಿಮ್ಮ ಮನೆ ನಾವು ಚೆಕ್ ಮಾಡಬೇಕಾಗಿದೆ, ನಿಮ್ಮ ಈಗ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಅವ್ರ ಮನೆಗೆ ಒಳಗಡೆ ಹೋಗಿ ಅವರನ್ನು
ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳಿ ಅವ್ರನ್ನ ನಂಬಿಸಿ ಅವರ ಮನೆಯನ್ನೆಲ್ಲ ಚೆಕ್ ಮಾಡುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಅವ್ರ ಮೇಲಿದ್ದಂಥ ಸುಮಾರು 25ರಿಂದ 30 ಲಕ್ಷ ಏನೀಗ ಫಿರ್ಯಾದಿಯಾರೆ ಅವರು ಕ್ಲಾರಿಟಿ ಇನ್ನೂ ಅವ್ರಿಗೂ ಇಲ್ಲದೆ ಇರೋದ್ರಿಂದ ಅವರು 25ರಿಂದ 30 ಲಕ್ಷ ಹೋಗಿದೆ ಅಂತ ಹೇಳಿ ನಮಗೆ ದೂರನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಚೆಕ್ ಮಾಡುವಾಗ ಮಾತ್ರ ಏನು ಹಣ ಇತ್ತು ಹಣನ ಅವರು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅವರು ಹೋದ ನಂತರ ಈ ಫಿರ್ಯಾದಿಯವರು ಅವರ ಮೊಬೈಲನ್ನು ಕೂಡ ಸುಮಾರು ಒಂದು 4 ಮೊಬೈಲನ್ನು ಮನೇಲಿದ್ದಂಥ 4 ಮೊಬೈಲನ್ನು ಕೂಡ ತೊಗೊಂಡು ಹೋಗಿರ್ತಾರೆ. ಅವರು ದುಡ್ಡನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಫಿರ್ಯಾದಿಗಳಿಗೆ ಯಾವುದೇ ಅನುಮಾನ ಬರದೆ ನಂತರ ಮೊಬೈಲ್ ತೊಗೊಂಡು ಹೋದ ಮೇಲೆ ಅವ್ರಿಗೆ ಅನುಮಾನ ಬಂದು ಅಲ್ಲಿ ಅವರ ರಿಲೇಟಿವ್ಸ್ಗೆಲ್ಲ ತಿಳಿಸಿ ವಿಷಯನ ನಂತರ ಒಂದು ಸುಮಾರು 1:30-2 ಗಂಟೆ ರಾತ್ರಿ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಏನು ಸ್ಥಳದಲ್ಲಿ ಏನು ನಮಗೆ ಸಿಗಲ್ಲ, ಆದರೂ ಕೂಡ ನಾವು ಏನು ಅವರು ದೂರು ಕೊಟ್ಟಿದ್ದಾರೆ ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಯಾರು ಏನು ಇ ಡಿ ಅಫಿಷಿಯಲ್ಸ್ ಅಂತ ಬಂದಿದ್ದರು ಮತ್ತು ಎಷ್ಟು ಹಣನ ಇವರು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ ನಂತರ ದೃಢಪಟ್ಟ ನಂತರ ನಿಮಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ. 6 ಜನ ಒಂದು ಕಾರಿನಲ್ಲಿ ಬಂದಿದ್ದರು ಅನ್ನೋ ಒಂದು ಮಾಹಿತಿ ಈಗ ನಮಗೆ ಫಿರ್ಯಾದಿಗಳಿಂದಲೇ ತಿಳಿ ಬಂದಿರೋಂಥದ್ದು. ನಾವು ಕೂಡ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಅವರು ಇಲ್ಲಿಂದ ಬಂದರು ಯಾವ ಕಡೆ ವಾಪಸ್ ಹೋಗಿದ್ದಾರೆ ಅನ್ನೋದನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಆ ಕ್ರಮದಲ್ಲಿ ನಾವು ಇದ್ದೀವಿ ಸದ್ಯಕ್ಕೆ, ಅದನ್ನು ಮಾಡ್ತೀವಿ. ಅಷ್ಟೇ. ಈಗ ಈ 30 ಲಕ್ಷ ರೂಪಾಯಿ ನಗದು ಅಥವಾ ಚಿನ್ನಾಭರಣ? ಇಲ್ಲ ಚಿನ್ನಾಭರಣ ಯಾವುದೂ ಅವರು ಮುಟ್ಟಿಲ್ಲ. ಎಲ್ಲ ಪೂರ್ತಿ ನಗದನ್ನೇ ಅವರು ತೊಗೊಂಡು ಹೋಗಿರೋವಂಥದ್ದು. ಮತ್ತು ಈಗ ಇವರೇನು ಫಿರ್ಯಾದಿ ಇದ್ದಾರೆ ಇವ್ರದ್ದು ಒಂದು PD ಫ್ಯಾಕ್ಟ್ರಿ ಇದೆ ಅಲ್ಲೇನೇ. ಅದಲ್ಲದೆ ಸುಮಾರು ಅವ್ರದ್ದು 25-20 ಎಕರೆ ಅಡಿಕೆ ತೋಟ ಕೂಡ ಇದೆ. ಅದರಿಂದ ವ್ಯವಹಾರದಿಂದ ಬಂದಂಥ ದುಡ್ಡು ಅದಂತ ಅವ್ರು ಹೇಳಿದ್ದಾರೆ. ಮತ್ತು ಇವತ್ತು ಶನಿವಾರ ಆಗಿದ್ದರಿಂದ ಅವ್ರ ಕೂಲಿನೂ ಕೂಡ ಅವರ ಕೆಲಸದವ್ರಿಗೆ ಕೊಡಬೇಕಾಗುತ್ತೆ. ಆ ಕಾರಣಕ್ಕೆ ನಾವು ಕ್ಯಾಶನ್ನ ತಂದು ಮಾಡಿಟ್ಟಿದ್ವಿ ಅಂತ ಹೇಳ್ತಾರೆ. ಈ ಹಿಂದೆ ಯಾರ ಕೈವಾಡ ಇದೆ, ಅದು ಯಾರ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಂಥದ್ದು ಮತ್ತು ಹೇಗೆ ಆ ಮನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತಷ್ಟು ಸಾಕಷ್ಟು ವಿವರಗಳನ್ನು ನಾವು ತನಿಖೆಯಿಂದ ಪಡ್ಕೋಬೇಕಾಗುತ್ತೆ. ಅದನ್ನು ನಾವು ಈಗ ಆ ಕೆಲಸದಲ್ಲಿ ಮಾಡ್ತಾಯಿದ್ದೀವಿ. ಕುಡ್ಲಬೋಳೂರದ ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾವರ್ಧಂತಿ ಮಹೋತ್ಸವ ಸೇರಿದು ವರ್ಷಾದಿ ಮಾಪೂಜೆ ಫೆಬ್ರವರಿ 17-18 ನಡಪಿರೆ ಉಂಡು. ಈ ಲೆಕ್ಕಡು ಕ್ಷೇತ್ರಡು ಲೆಪ್ಪೋಲೆ ಬಿಡುಗಡೆ ಮಲ್ತಿದ್ದಾರೆ. ಕುಡ್ಲಬೋಳೂರದ ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾವರ್ಧಂತಿ ಮಹೋತ್ಸವ ಸೇರಿದು ವರ್ಷಾದಿ ಮಾಪೂಜೆ ಫೆಬ್ರವರಿ 17-18 ನಡಪೆರೆ ಇತ್ತದೆ. ಶುಕ್ರವಾರ ಮಾರಿಯಮ್ಮನ ಗುಂಡದ ಎದುರು ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತ್ತದೆ. ಶ್ರೀ ಮಾರಿಯಮ್ಮನ ಎದುರು ಲೆಪ್ಪೊಲೆದಿದು ಪೂಜೆ ಮಲ್ತದು. ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಯರ ಪ್ರಾರ್ಥನೆ ನಡಪಾಯಿ ಬೊಕ್ಕ ಆಡಳಿತ ಸಮಿತಿದಕ್ಲು ಬಿನ್ನೇರು ಭಕ್ತಿ ರೀತಿದು ವರ್ಷಾದಿ ಮಾಪೂಜದ ಲೆಪ್ಪೋಲೆ ಬಿಡುಗಡೆ ಮಲ್ತೇರು. ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಗುರ್ಕಾರ್ಯರು ಅನಿಲ್ ಕುಮಾರ್ ಬೊಕ್ಕಪಟ್ನ, ಒತ್ತು ಗುರ್ಕಾರ್ಯರು ಮನೋಹರ್ ಬೋಳೂರು, ಮೋಹನ್ ಬೆಂಗ್ರೆ, ನವೀನ್ ಕರ್ಕೇರ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಚಾರ್ಟರ್ಡ್ ಅಕೌಂಟೆಂಟ್ SS ನಾಯಕ್, ರಮಾನಂದ ಶೆಟ್ಟಿ, ಯಶವಂತ ಬೋಳೂರು, ಆಡಳಿತ ಸಮಿತಿದಕ್ಲು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದಕ್ಲು ಭಕ್ತರು ಈ ಪೊರ್ತುಡಿತ್ತೇರು. ಕಾರ್ಯಕ್ರಮದ ಬಗೆಟ್ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಯರು ಮಾಹಿತಿ ಕೊರಿಯರು. ವರ್ಷಾವಧಿ ನಡೆಯುವಂತಹ ವಾರ್ಷಿಕ ಮಹೋತ್ಸವ, ಹಾಲುಕ್ಕಿಸುವ ಪೂಜೆ, ಅದೇ ಪ್ರಕಾರ ಮಹಾಪೂಜಾದಿಗಳು ಫೆಬ್ರವರಿ ತಿಂಗಳ 17 ಮತ್ತು 18ನೇ ದಿವಸ ಸೋಮವಾರ ಮತ್ತು ಮಂಗಳವಾರ ದಿವಸ ನಡೀಲಿಕ್ಕಿದೆ. ಪ್ರಥಮವಾಗಿ 7ನೇ ತಾರೀಕು ಪ್ರಸಾದ ಹಿಡಿದು ಪ್ರಾರ್ಥಿಸಿ ಊರಿಗೆ ಡಂಗುರ ಸಾರುವಂಥ ಒಂದು ವಿಧಿ, ಪ್ರಸಾದ ಹಾರಿಸುವುದು ಎಂಬಂಥ ಒಂದು ಸಂಸ್ಕಾರ ನಡೀತದೆ. ಎಲ್ಲರನ್ನು ಆಮಂತ್ರಿಸುವ ಒಂದು ಪೂರ್ವ ಪದ್ಧತಿ ಈ ಪ್ರಕಾರ ನಡೀತದೆ. ಮುಂದಕ್ಕೆ ತದನಂತರದ ಶುಕ್ರವಾರ 14ನೇ ತಾರೀಕು ಫೆಬ್ರವರಿ 14ನೇ ತಾರೀಕು ದಿವಸ ಪರ್ಸಿಯನ್ ಬೋಟ್ ಮೀನುಗಾರರ ಸಂಘದ ವತಿಯಿಂದ ಸೇವಾ ರೂಪದಲ್ಲಿ ಮತ್ತು ಭಕ್ತಾದಿಗಳ ಕೂಡಿಕೆಯಿಂದ ಚಂಡಿಕಾಯಾಗವು ನಡೆಯಲಿದೆ. ಅದೇ ರೀತಿ ಫೆಬ್ರವರಿ ತಿಂಗಳ 17 ಮತ್ತು 18ನೇ ದಿವಸ 2 ದಿವಸದ ಮಹೋತ್ಸವಗಳು. 17ನೇ ತಾರೀಕು ಹಾಲುಕ್ಕಿಸುವ ಪೂಜಾಪೂರ್ವಕ, 18ನೇ ತಾರೀಕಿನ ದಿವಸ ಮಹಾಪೂಜೆ ನಡೆಯುತ್ತೆ. ಅದೇ ರೀತಿ ಮುಂದಿನ ಶನಿವಾರ ದಿವಸ ಕ್ಷೇತ್ರದ ಅಧಿದೇವತೆಗಳ ಧರ್ಮನೇವು ನಡೆಯುತ್ತದೆ. ಈ ಪ್ರಕಾರ ವರ್ಷಾವಧಿಯಾಗುವಂಥ ಮಹೋತ್ಸವವನ್ನು ಮಹಾತಾಯಿ
ಭಕ್ತರಿಂದೊಳಗಡೆ ಸ್ವೀಕರಿಸಲಿಕ್ಕಿದ್ದಾರೆ. ಕುಡದ ಸಂತ ಅಲೋಷಿಯಸ್ ಕಾಲೇಜದ ರಂಗ ಅಧ್ಯಯನ ಕೇಂದ್ರ ಬುಕ ಪುದರ್ ಪೋಯಿ ನಟೆ ಪ್ರಕಾಶ್ ರಾಜ್ ದುಂಬಾಳ್ತದ ನಿರ್ದಿಗಂತದ ಒಟ್ಟು ಸೇರಿಕೆಡೆ ರಿದಮ್ ಕಾರ್ಯಾಗಾರ ಸಂತ ಅಲೋಷಿಯಸ್ ಕಾಲೇಜ್ ನಡಪಾದೇರು. ಗುರುವಾರ ಕುಳದ ಸಂತ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕಾಲೇಜು ರಿದಮ್ ಕಾರ್ಯಾಗಾರ ನಡಪಾದೇರು. ಕಾಲೇಜದ ರಂಗ ಅಧ್ಯಯನ ಕೇಂದ್ರ ಬುಕ ಪುದರ್ ಪೋಯಿ ನಟೆ ಪ್ರಕಾಶ್ ರಾಜ್ ದುಂಬಾಳ್ತದ ನಿರ್ದಿಗಂತದ ಒಟ್ಟು ಸೇರಿಗೆಡು ನಡತ್ನ ಕಾರ್ಯಕ್ರಮಟ್ಟು ಪ್ರಕಾಶ್ ರಾಜ್ ಪಾಲ್ದೊಂಡೇರು. ಸಂತ ಅಲೋಷಿಯಸ್ ಕಾಲೇಜದ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಪಾಲ್ದೊನ್ನ ಈ ಕಾರ್ಯಕ್ರಮಟ್ಟು ಕೃಷ್ಣಸ್ವಾಮಿ, ಅನುಶೆಟ್ಟಿ, ಮುನ್ನ ಮೈಸೂರು, ಕೃಷ್ಣ ಚೈತನ್ಯ ಮುಕ್ಲಿಡ್ದು ವಾದ್ಯ ಮೇಳ ನಡತ್ತಂಡು. ಸಂತ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಧರ್ಮಗುರು ಪ್ರವೀಣ್ ಮಾರ್ಟಿಸ್ ಬೊಕ ಸಿನಿಮಾ ನಟೆ ಪ್ರಕಾಶ್ ರಾಜ್ ಕಾರ್ಯಕ್ರಮವನ್ನು ಉದ್ದೇಶಿತ ಪಾತಿರ್ದು ಕಾರ್ಯಕ್ರಮಟ್ಟು ಪಾಲ್ದೊನ್ನ ಕಲಾವಿದರಿಗೆ ಎಡ್ಡೆಪ್ಪು ಬಯಕೇರು. ಒಂದು ಚಿಕ್ಕ ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಮಾಡೋರು, ನಾಟಕ ಮಾಡಿಸೋರು, ನಾಟಕಕ್ಕೆ ಬೇರೆ ಯಾರೋ ಮೇಷ್ಟ್ರು ಬರೋರು, ಅಥವಾ ಬಹಳ ದೊಡ್ಡ ಸಾಹಿತಿಗಳೋ ಕವಿಗಳೋ ಇನ್ನೊಬ್ಬರು ಸೆಂಟ್ ಜೋಸೆಫ್ಸ್ ಕಾಲೇಜ್ ಕಾಮರ್ಸ್ಗೆ ಕರೆಸೋರು. ಸೊ ಈಗ ಇಲ್ಲಿ ನಡೀತಿರೋದು ಚಿಕ್ಕದಿದು ಅಂತ ಅನಿಸುತ್ತೆ, ಬಟ್ ಇದು ಯಾವ ರೀತಿಯ ಅಭಿರುಚಿಯನ್ನು ಬೆಳೆಸುತ್ತೆ ಮತ್ತು ಒಂದು ನಂಬಿಕೆಯನ್ನು ಕೊಡುತ್ತೆ ಮತ್ತು ಹುಡುಕಾಟನೇ ಬಹಳ ಬ್ಯೂಟಿಫುಲ್ ಈ ವಯಸ್ಸಿಗೆ. ಆ ಥರದ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ಅಲೋಷಿಯಸ್ ಮಾಡ್ತಿರೋದು ನನಗೆ ಬಹಳ ದೊಡ್ಡ ವಿಷಯ. ಯಾಕಂದರೆ ನನ್ನ ಆಗಿನ ತಲೆಮಾರಿನ ನಂತರದ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಒಂದು ಆರ್ಟ್ ಅನ್ನೋದನ್ನು, ರಂಗಭೂಮಿ ಅನ್ನೋದನ್ನು ಬಿಟ್ಬಿಟ್ಟಿದ್ದೀವಿ. ಎಲ್ಲ ಯಾರೋ ಮಾರಾಟ ಮಾಡ್ತಿದ್ರೆ ಅದು ಕೊಂಡ್ಕೊಳ್ಳೋದಕ್ಕೆ ನಾವು ದುಡಿಬೇಕು, ಅದಕ್ಕೆ ತಯಾರಾಗ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಮತ್ತೆ ಒಂದು ಗ್ರಹಿಕೆಯನ್ನು, ಮತ್ತೆ ಒಂದು ಅಭಿರುಚಿಯನ್ನು ಬೆಳೆಸೋದು ಬಹಳ ದೊಡ್ಡ ವಿಷಯ. ಅದು ನಮ್ಮ ದೇಶಕ್ಕೆ ಆಗ್ಬೋದು, ನಮ್ಮ ರಾಜ್ಯಕ್ಕೆ ಆಗ್ಬೋದು, ನಾವಿರುವ ಈ ರೀಜನಿಗೆ ಆಗ್ಬೋದು ಕೊಡಲಿಕ್ಕೆ ಸಾಧ್ಯವಿದೆ. ಅದರಿಂದ ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಮೆಲ್ಲರೊಡನೆ, ನೀವೆಲ್ಲ ಮಾಡಬೇಕಾದ್ರೆ ನೀವು 100%, 200% ಅದರಲ್ಲಿ ತೊಡಗಿ, ನೀವು ಅದರಲ್ಲಿ ಎಂಗೇಜ್ ಆಗಿ ಅದರಿಂದ ನಿಮ್ಮನ್ನೇ ನೀವು ಡಿಸ್ಕವರ್ ಮಾಡಿಬಿಟ್ರೆ ಅದರಿಂದ ನಿಮಗೆ ತರುವಂಥ ತೃಪ್ತಿ, ನಿಮ್ಮ ಕುಟುಂಬಕ್ಕೆ ಆಗ್ಬೋದು, ನಿಮಗೆ ಬರುವಂಥ ತೃಪ್ತಿ ಎಲ್ಲರಿಗೆ ಸಿಗುವಂತಾಗಿದೆ ಅಂತ ನನ್ನ ಮಾತು. ವಿಟ್ಲ ಪಿರುವೈದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಡು ಸೇವೆ ಅಕೇರಿ ಆಯ್ನ ಮುಖ್ಯ ಮಾಸ್ಟರ್ ಕುಂಜನಾಯಕ್ ಮೇರೆಗೆ ಕಾರ್ಯಕ್ರಮದಿ ಒಂದು ಮಾತೆರ್ಲ ಭಾರಿ ಪ್ರೀತಿಡು ಕಡಪುಡುದು ಕೊಡ್ತೇರು. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಡು 39 ವರ್ಷ ಕಾಲ ಸೇವೆ ಸಂದಾದ ಕರ್ತವ್ಯ ಕೆಲಸ ಅಕೇರಿ ಆಯ್ನ ಮುಖ್ಯ ಮಾಸ್ಟರ್ಗೆ ಊರ್ದಕ್ಲು ಭಾರಿ ಪ್ರೀತಿಡು ಕಡಪುಡುದು ಕೊಡ್ತೇರು. ವಿಟ್ಲ ಪಿರುವೈ ಶಾಲೆದ ಮುಖ್ಯ ಗುರು ಕುಂಜನಾಯಕ್ ಮೇರೆಗೆ ಬರವು ಕಲ್ಪಾವುನಕ್ಲು ಶಾಲೆ ಮೇಲ್ ಜವಾಬ್ದಾರಿ ಸಮಿತಿದಕ್ಲು ಗಡ್ದಡು ಕಡಪುಡುದು ಕೊರ್ಪುನ ಕಾರ್ಯಕ್ರಮ ಮಲ್ತೇರು. ಶಾಲೆದ ವರ್ಷದಲ್ಲಿ ಎಸದಂಚ ಕಾರ್ಯಕ್ರಮದಿ ಒಂದು ಊರ್ದಕ್ಲಿನ ಎದುರುಡು ಮುಖ್ಯ ಮಾಸ್ಟರ್ಗೆ ಮರ್ಯಾದೆ ಸಂದಾದ ಬಂಗಾರದ ನೆಂಪುದ ಕಾಣಿಕೆ ಕೊಡ್ದು ಕಡಪುಡುದು ಕೊಡ್ತೇರು. ಈ ಕಾರ್ಯಕ್ರಮಟು ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲಿ ಕೈ ಜೋಡಿಸಾದ ದಿಂಜ ವರ್ಷ ಸೇವೆ ಸನ್ನಾದ್ನ ಕುಂಜನಾಯಕರಿಗೆ ಮಾತೆರ್ಲ ಮರ್ಯಾದೆ ಸಂದಾದಿರು. ಕಾರ್ಯಕ್ರಮಟು ಜೋಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ದಿದಿತ್ತೇರು. ಬಂಟ್ವಾಳ ತಾಲೂಕು ಪೆರಜ ಗ್ರಾಮದ ಅರಸು ದೈವ ಗುಡ್ಡೆ ಚಾಮುಂಡಿ ಪ್ರಧಾನಿ ಪಂಜೂರ್ಲಿ ಬಂಟೇದಿ ಮಲೆಕೊರತಿ ದೈವಲು ಬೊಕ ಜುಮಾದಿ ಬಂಟ ದೈವಲಿನ ಪೆರಾಜಿಗುತ್ತು ಚಾವಡಿ ಜೀರ್ಣೋದ್ಧಾರ ಆವಂದಿತ್ತಿದೆ. ಬಾಲಾಲಯ ಪ್ರತಿಷ್ಠೆ ಬೊಕ್ಕ ಗ್ರಾಮದಕ್ಲಿನ ಕರಸೇವೆ ನಡತ್ತದೆ. ಬಂಟ್ವಾಳ ತಾಲೂಕು ಪೆರಜ ಗ್ರಾಮದ ಅರಸು ದೈವ ಗುಡ್ಡೆ ಚಾಮುಂಡಿ ಪ್ರಧಾನಿ ಪಂಜೂರ್ಲಿ ಬಂಟೆದಿ ಮಲೆಕೊರತಿ ದೈವಲು ಬೊಕ್ಕ ಜುಮಾದಿ ಬಂಟ ದೈವಲಿನ ಪೆರಾಜಿಗುತ್ತು ಚಾವಡಿ ಜೀರ್ಣೋದ್ಧಾರ ಆವಂದಿತ್ತಿದೆ. ಬಾಲಾಲಯ ಪ್ರತಿಷ್ಠೆ ಬೊಕ್ಕ ಗ್ರಾಮದಕ್ಲಿನ ಕರಸೇವೆ ನಡಪಾಯರು. ನೀಲೇಶ್ವರ ಪದ್ಮನಾಭ ತಂತ್ರಿಲಿನ ಮಾರ್ಗದರ್ಶನೋಡು ಬೇತೆ ಬೇತೆ ಪೂಜಾ ವಿಧಿವಿಧಾನೊಳಿನ ಒಟ್ಟುಗು ದೈವಲಿನ ಬಾಲಾಲಯ ಪ್ರತಿಷ್ಠೆ ಮಲ್ತ ನಡೆದು ಬೊಕ್ಕ ಗ್ರಾಮದ ಭಕ್ತರು ಕರಸೇವೆ ಸಂದಾಯಿತ ಮಲ್ತೇರು. ಪೆರಾಜಿಗುತ್ತು ಮನೆತನದಕ್ಲು ಮಾಣಿ ಅನಂತಾಡಿ ಗ್ರಾಮದ ನಾಯಕರು, ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಬೊಕ್ಕ ದೈವ ಚಾಕಿರಿದಕ್ಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟದಕ್ಲು ಈ ಪೊರ್ತುಡಿತ್ತೇರು. ಪೆರಾಜಿಗುತ್ತು ಪದ್ಮಾವತಿ ಆಳುವ ಮೇರ್ನ ದುಂಬಾಳ್ತಿಡು ಹೊಸ ಭಂಡಾರ ಚಾವಡಿ ಕಟ್ಟುನ ಕಾರ್ಯಗಳಿಗೆ ಚಾಲನೆ ಕೊರಿಯಿರು. ಪೆರಾರ ಫ್ರೆಂಡ್ಸ್ ಕ್ಲಬ್ ಪಡುಪೆರಾರ ಹೊಂದಿತ 10ನೇ ವರ್ಷದ ದಶಮಾನೋತ್ಸವ ಲೇಕೊಡು ಶುಕ್ರವಾರ ಪೆರಾರದ ಬ್ರಹ್ಮಬಲಾಂಡಿ ಮಹಾದ್ವಾರದ ಕೈತಲು ಹನುಮಗಿರಿ ಮೇಳೊಡೆದು ಶ್ರೀದೇವಿ ಲಲಿತೋಪಾಖ್ಯಾನ ಸೇವೆ ಆಟ ನಡೆತ್ತದೆ. ತುಳುನಾಡ ಪರಂಪರೆದ ಸಾಂಸ್ಕೃತಿಕ ಬೊಕ್ಕ ಆರಾಧನೆಗಲೆ ಆದುಪುನ ಯಕ್ಷಗಾನನು ಆಟದ ಬೇತೆ ಬೇತೆ ಮೇಳದಕ್ಲು ಸೇವೆ ಆಟ ಅದು ಗುಬ್ಬೊಂದುಲ್ಲಿರು. ದುಂಬು ಟಿಕೆಟ್ ಇದು ಟೆಂಟ್ ಮೇಳ ನಡತೊಂದಿತ್ತಂಡು. ಇತ್ತ ಟಿಕೆಟ್ ಇಜ್ಜಂದ ಇತ್ತೆ ಧರ್ಮಗು ಒಂಜ ಒರಿಯನ ಸೇವೆ ಆಟ ಆತಂಡ. ಕೆಲವರೆ ಒಟ್ಟಾದ ಕಾಸು ಪಾಡ್ದು ಸೇವೆ ಆಟ ಮೂಜಿನದಾದು ಸಂಘ ಸಂಸ್ಥೆಲಿಡ್ದು ಸೇವೆ ಆಟ ಗೊಬ್ಬಾವನುಲ್ಲಿರು. ಬಜಪೆದ ಪೆರಾರ ಫ್ರೆಂಡ್ಸ್ ಕ್ಲಬ್ ಪಡುಪೆರಾರ ಮುಕ್ಲಿನ ನಿಲಿಟ್ಟು 10ನೇ ವರ್ಷದ ದಶಮಾನೋತ್ಸವ ಲೆಕ್ಕೊಡು ಶುಕ್ರವಾರ ರಾತ್ರಿ
ಪೆರಾರ ಬ್ರಹ್ಮಬಲಾಂಡಿ ಮಹಾದ್ವಾರದ ಕೈತಲು ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದ ಕೆಡದು ಶ್ರೀದೇವಿ ಲಲಿತೋಪಾಖ್ಯಾನ ಆಟಗೊಬ್ಬಾಯರು ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಪೆರಾರ ಫ್ರೆಂಡ್ಸ್ ಕ್ಲಬ್ದ ಪದಾಧಿಕಾರಿಗಳು ಸದಸ್ಯರು ಹನುಮಗಿರಿ ಮೇಳದ ದೇವೇರ್ನ ಪ್ರಸಾದದ ತಂದು ಶ್ರೀದೇವಿ ಲಲಿತೋಪಾಖ್ಯಾನ ಆಟ ತುಯ್ಯರು. ಕಂಡಿರೇ ಭಸ್ಮರಾಜಿಯನು ಮುದಗುಳ್ಳಿನ ನೀಕ್ಷಿಸುತ್ತದನ ರಚಿಸಿರುವ ನಿನ್ನ ತರಗನು ರಚಿಸಿರುವ ವರಪುರುಷಾಕೃತಿ ಇದರ ಚೆಲುವ ಹಾಗಿದ್ರೆ ನನಗೊಂದು ಕುತೂಹಲ ಉಂಟು. ಏನು? ನೀನು ಯಾರು? ನೀನು ಯಾಕೆ ಇಲ್ಲಿ ಕುಳಿತಿದ್ದಿ? ಯಾಕೆ ನನ್ನ ಹಸಿವನ್ನು ದೂರ ಮಾಡಿದ್ದಿ? ಕೋಪಿಸದಿರು ಬಾಲಾಯ, ಕೋಪಿಸದಿರು ಬಾಲಾಯ, ಎಲ್ಲ ಪ್ರತಾಪದ ಗುಣಶೀಲ, ಎಲ್ಲ ಪ್ರತಾಪದ ಗುಣಶೀಲ, ಗುಣಶೀಲ ಗುಣಶೀಲ ಬಾಲ ಶೀಘ್ರದಲ್ಲಿ ನೆರವೇರಿಸುವೆನದ ಕರುಣಿಸು ಅತಿಯ ದೈತ್ಯರ ನುಡಿಗಳನ್ನು ನಿನ್ನ ನಾಶವನ್ನು ಮಾಡುವುದಕ್ಕಾಗಿ ನಾನಾ ವಿಧವಾದಂತಹ ಮಾಯಾ ಯುದ್ಧವನ್ನು ಮಾಡಿದ್ರು ಕೂಡ ಹರಿದುದಿಲ್ಲಯ ದುರಿತ ಪೂರ್ವ ಸ್ಮರಣೆ ತಳೆದಿರು ತಾಯಿಯೇ. ಕುಡ್ಲದ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿ ಜಾತ್ರೆ ಜನವರಿ 14 ಕಾಂಡೆ ಒರಂಬರೇக்கு ಬೈದರ್ಲಿನ ದರ್ಶನ ಅದು 10:45 கொடி ஈர்ந்து 14 முட்ட நடப்புண்டு 13 ರಾತ್ರಿ ವಿಷ್ಣುಮೂರ್ತಿ ನೇಮ 14 ಕೊಡಮಂದಾಯ ನೇಮ 15 ಬೈದರ್ಲೆ ನೇಮ ದೇ ಬೈದಿದಿ ನೇಮ 14 ಮಾಯಂದಲ್ ನೇಮ ನಡಪುನುದು ಗರುಡಿದ ಪ್ರಕಟಣೆ ತಿಳಿಪಾದಿರು. ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.